ಶ್ರೀಕೃಷ್ಣನನ್ನ ನಾವು ದೇವರೆಂದು ಪೂಜಿಸುತ್ತೇವೆ. ಇದರಿಂದಾಗಿ ಹೊರತಾಗಿ ನೋಡಿದ್ರೂ ಆತನ ಬಹುಮುಖ ವ್ಯಕ್ತಿತ್ವದ ಗಮನ ಸೆಳೆಯುತ್ತದೆ. ಜಗತ್ತಿನ ಮೊದಲ ಮನೋವಿಜ್ಞಾನಿ ಶ್ರೀಕೃಷ್ಣ ಎಂಬುದನ್ನು ಭಾರತ ಮಾತ್ರವಲ್ಲದೆ ಪಾಶ್ಚಿಮಾತ್ಯ ಜಗತ್ತು ಕೂಡ ಒಪ್ಪಿಕೊಂಡಿದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಪುತ್ತೂರು ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪುತ್ತೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀಕೃಷ್ಣ ಜಯಂತಿಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಧರ್ಮಗ್ಲಾನಿಯಾದ್ರೆ ಮತ್ತೆ ಬಂದು ಅಧರ್ಮ ನಾಶ ಮಾಡುತ್ತಾನೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಅಂದರೆ ಅದರರ್ಥ ನಾವೆಲ್ಲ ಧರ್ಮ ಪಾಲನೆ ಮಾಡಬೇಕು ಎಂಬುದು. ಮನುಷ್ಯನ ಮಧ್ಯೆ ಸ್ನೇಹ ಪ್ರೀತಿ ಬೇಕು. ಸರ್ವೇ ಜನ ಸುಖಿನ ಭವಂತು ಸಂದೇಶ ಪಾಲನೆಯಾಗಬೇಕೆಂದು ಆಶಿಸಿದ ಶ್ರೀಕೃಷ್ಣ ಗೀತೆಯ ಮೂಲಕ ಜೀವನ ದರ್ಶನ ಮಾಡಿದ. ಮನುಷ್ಯ ಮಾಧವನಾಗಬಲ್ಲ ಎಂಬುದಕ್ಕೆ ಉತ್ತಮ ಉದಾಹರಣೆ ಶ್ರೀಕೃಷ್ಣ. ಅಮೆರಿಕದಲ್ಲೂ ಶ್ರೀಕೃಷ್ಣ ಅನುಯಾಯಿಗಳಿದ್ದಾರೆ. ಅಲ್ಲಿನ ಕ್ರೈಸ್ತ ಮನೋತಜ್ಞರೊಬ್ಬರು ಜಗತ್ತಿನ ಮೊದಲ ಮನೋವಿಜ್ಞಾನಿ ಶ್ರೀಕೃಷ್ಣ ಎಂದು ಪ್ರತಿಪಾದಿಸಿ ಆತನ ಫೋಟೋ ಇಟ್ಟು ಆತನ ಸಂದೇಶಗಳನ್ನು ಮನೋವೈದ್ಯಕೀಯ ವೃತ್ತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. 5000 ವರ್ಷಗಳ ಬಳಿಕವೂ ಕೃಷ್ಣ ಎಂದಿಗೂ ಸ್ಮರಣೆಯಲ್ಲಿದ್ದಾನೆ ಎಂದರೆ ಆತನ ಶ್ರೇಷ್ಠತೆ ಗೊತ್ತಾಗ್ತದೆ ಎಂದು ಹೇಳಿದರು. ಪರಿವರ್ತನೆ ಜಗದ ನಿಯಮ ಅಂತ ಸಂದೇಶ ಕೊಟ್ಟವರು ಶ್ರೀಕೃಷ್ಣ ಭಗವಾನ್. ಅದೇ ರೀತಿಯಲ್ಲಿ ಯಾವಾಗ ಈ ಜಗತ್ತಲ್ಲಿ ಅಧರ್ಮ ಮತ್ತೊಮ್ಮೆ ತಾಳ್ತದ ಆಗ ನಾನು ಮತ್ತೊಮ್ಮೆ ಹುಟ್ಟಿ ಬರ್ತೇನೆ ಎನ್ನುವಂಥ ಸಂದೇಶವನ್ನು ಕೊಟ್ಟವರು ಭಗವಂತ ಶ್ರೀಕೃಷ್ಣ. ಅಂದರೆ ಎಲ್ಲರೂ ಸುಧರ್ಮವನ್ನು ಪಾಲನೆ ಮಾಡಬೇಕು. ಮನುಷ್ಯರೊಳಗೆ ಆ ಒಂದು ಸ್ನೇಹ ಜೀವಿಯಾಗಿ ಸುಮಧುರ ಬಾಂಧವ್ಯದಿಂದ ಜೀವನ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥ ಸಂದೇಶದಡಿಯಲ್ಲಿ ನಮ್ಮೆಲ್ಲ ವ್ಯವಸ್ಥೆಗಳಿರಬೇಕು ಎನ್ನುವ ದೃಷ್ಟಿಯಿಂದ ನಮ್ಮ ಜೀವನ ದರ್ಶನ ಮಾಡುವಂಥ ಆ ಭಗವದ್ಗೀತೆಯನ್ನು ಕೊಟ್ಟಂಥ ಶ್ರೀಕೃಷ್ಣ ಭಗವಂತನನ್ನು ನಾವೆಲ್ಲ ಮತ್ತೊಮ್ಮೆ ಸ್ಮರಣೆ ಮಾಡಬೇಕು. ನರನು ನಾರಾಯಣನಾಗಬಲ್ಲ, ಮನುಷ್ಯ ಮಾಧವನಾಗಬಲ್ಲ, ಅದು ಈ ಜಗತ್ತಲ್ಲಿ. ಅದಕ್ಕೆ ಒಂದು ಉದಾಹರಣೆ ಶ್ರೀಕೃಷ್ಣ ಭಗವಂತ. ಶ್ರೀಕೃಷ್ಣನ ಆದರ್ಶಗಳು ಇವತ್ತು ಕೇವಲ ಭಾರತ ಶ್ರೀಕೃಷ್ಣನ ಆದರ್ಶವನ್ನು ಮೈಗೂಡಿಸಿಕೊಂಡಿಲ್ಲ. ಅಮೆರಿಕಕ್ಕೆ ಹೋದರೆ ಹರೇ ರಾಮ ಹರೇ ಕೃಷ್ಣ ಪಂಥ ಅಂತೇಳಿ ಆರಂಭ ಮಾಡಿ ಭಜನೆಯ ಮುಖಾಂತರ ಭಗವಂತನನ್ನು ಕಾಣುವ ಕೆಲಸ ಅಮೆರಿಕದಲ್ಲಿ ಮಾಡ್ತಾರೆ. ಅಮೆರಿಕದ ಪ್ರಸಿದ್ಧ ಸೈಕ್ಯಾಟ್ರಿಕ್ ಮನೋವೈದ್ಯರು, ಒಬ್ಬ ಕ್ರಿಶ್ಚಿಯನ್ ಮನೋವೈದ್ಯ ಕೂಡ ಶ್ರೀಕೃಷ್ಣನ ಪಟವನ್ನು ಇಟ್ಟು ಜಗತ್ತಿನ ಪ್ರಥಮ ಸೈಕ್ಯಾಟ್ರಿಕ್ ಅಂತೇಳಿ ಅವರನ್ನು ಸ್ಮರಣೆ ಮಾಡುವ ಕೆಲಸ ಅಮೆರಿಕದಲ್ಲಿ ವಿದೇಶದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಶ್ರೀಕೃಷ್ಣ ಕೇವಲ ಒಬ್ಬ ದೇವರು ಅಂತೇಳಿ ನಾವು ಉಲ್ಲೇಖ ಮಾಡ್ತೇವೆ ಹೊರತು ಅವ ಒಬ್ಬ ಜ್ಞಾನಿ ಮತ್ತು ಇಡೀ ಜಗತ್ತನ್ನು ಗೆಲ್ಲಬಲ್ಲಂತ ಒಬ್ಬ ವ್ಯಕ್ತಿ ಅಂತೇಳಿ ಇವತ್ತು ಜಗತ್ತು ಗುರುತಿಸಿದೆ. ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಮಾತನಾಡಿದರು. ಶ್ರೀಕೃಷ್ಣ ನಿಜವಾಗಲೂ ದ್ವಾಪರ ಯುಗದಲ್ಲಿ ಅವತರಿಸಿ ಈ ಒಂದು ಜಗತ್ತಿಗೆ ಭಗವದ್ಗೀತೆ ಅಂತ ಒಂದು ಮಹಾನ್ ಸಂದೇಶವನ್ನು ನೀಡಿ ಯುಗ ಪರಿವರ್ತಕರಾಗಿ ಅವತರಿಸಿದ ಒಂದು ಯುಗ ಪುರುಷರು ಅಂತ ನಾವು ಭಾವಿಸ್ತೇವೆ, ದೇವರು ಅಂತ ಪೂಜಿಸ್ತೇವೆ. ಹಾಗೆ ಇವತ್ತು ನಮ್ಮ ಸರ್ಕಾರ ಮಟ್ಟದಲ್ಲಿ ನಾವೇನು ಶ್ರೀಕೃಷ್ಣ ಜಯಂತಿ ಅಂತ ಮಾಡ್ತಾ ಇದ್ದೇವೆ, ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಆಗ್ತಾ ಇಲ್ಲ. ಇದು ಎಲ್ಲ ಒಂದು ಯುಗ ಪುರುಷರಾಗಿ ಅವರನ್ನು ಕಂಡು ಎಲ್ಲ ಸಮಾಜಕ್ಕೂ ಇಡೀ ಒಂದು ಎಲ್ಲ ಜನರಿಗೆ ಅವರ ಸಂದೇಶಗಳನ್ನು ಸಾರುವಂತಹ ಒಂದು ಮಹತ್ವದ ಒಂದು ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ತಹಶೀಲ್ದಾರ್ ರಮೇಶ್ ಬಾಬು, ಪುತ್ತೂರು ನಗರಸಭೆಯ ಮಧು ಮನೋಹರ್, ತಾಲೂಕು ಗೊಲ್ಲ ಸಂಘದ ಅಧ್ಯಕ್ಷರಾದ ಎಸ್ ವಾಸುದೇವ್ ಮತ್ತಿತರರು ಉಪಸ್ಥಿತರಿದ್ದರು.